माता कहता हूँ, ऐ मेरे वतन के हमराही जागीर हमारी धरती है, लाखों पूछे दामन में फिर भी आहे गोर जमाना चलता है। आप सबका आवाहन करता हूँ, तेरी माँ है, मैं इस पृथ्वी का पुत्र हूँ, अगर जीऊंगा तो भारत माता की भारत माता की बीजेपी नरेंद्र मोदी पाजी येदियुरप्पा जी मंगलौर के कार्यकर्ता मंगलौर की जनता कर्नाटक की जनता जय जय श्री राम बहुत बहुत धन्यवाद नमस्कार वंदे मातरम कार्यकर्ता बंधुले ಎಲ್ಲ ನಡಪುರ ನಮ್ಮ ಹಿರಿಯರ ಬಳ್ಳಗನೆ 150 ತೆರಿಪುರ ಅವಶ್ಯಕತೆ ಉಂಟು ನಂಗೆ ಸ್ವಾತಂತ್ರ್ಯ ತೆಗೆಲಗ ಮಹಾತ್ಮ ಗಾಂಧಿ ಅವರು ಪಾತ್ರ ಪಂಡರು ಕಾಂಗ್ರೆಸ್ ಪಕ್ಷನ ವಿಸರ್ಜನೆ ಮಲ್ಪಲೇನು ಸ್ವಾತಂತ್ರ್ಯ ಹೋರಾಟ ಮಂತ್ರಂಜ ಕಾಂಗ್ರೆಸ್ ಗುಂಪು ರಾಜಕೀಯ ಪಾರ್ಟಿ ಆದ ಗುಂಪು ಬರಿನ ಬಲ್ಲಿ ಮಾತ್ರ ಹೋರಾಟದ ಲಾಭ ಪಡೆದು ದೇಶ ಅರಾಜಕತೆಗೆ ಹೋಗುವ ಪಾತ್ರ ಮಹಾತ್ಮ ಗಾಂಧಿ ಪಂಡರು ಆಂಡ ಅಪಗದ ನೆಹರು ಆದ ಸಲಹೆಗೆ ಮಾನ್ಯತೆ ಬಂದೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾದ ಮಂತ್ರ ನಂಗೆ ಮಾತೆ ಗೊತ್ತುಂಟು ಅಂಡ ಇರಿ ಕಾಂಗ್ರೆಸ್ ನಮ್ಮ ದೇಶದ ಸುಮಾರು 50-60 ವರ್ಷ ಆಳ್ವಿಕೆ ಬಂತಲ್ಲ ಇನ್ನು ಹಲವಾರು ಸಮಸ್ಯೆಗಳು ನಮ್ಮ ದೇಶದ ಉಂಟು ಅಂದ್ರೆ ಮಹಾತ್ಮ ಗಾಂಧಿಯನ್ನು ಸಲಹೆ ನಮ್ಮ ನರೇಂದ್ರ ಮೋದಿ ನಮ್ಮ ರಾಜ್ಯ ಪ್ರಧಾನಿ ನರೇಂದ್ರ ಮೋದಿ ಇನಿ ಕಾಂಗ್ರೆಸ್ ಮುಕ್ತ ಭಾರತ ಬಲ್ಪನ ಮೂಲಕ ಆದ ಪಾತ್ರೆಗೆ ಬೆಲೆ ಕೊಟ್ಟಿರೋ ಬಲ್ಪನ ಪಾತ್ರಗಳು ಕೂಡ ಈ ಸಂದರ್ಭ ಕೊಂಡೊಂದಿಲ್ಲ ಬಂದ್ರೆ ಸುರಕ್ಷಿತ ವಾತಾವರಣ ಕೇಳು ಬಂದ್ರೆ ನಮ್ಮ ಅರ್ಥ ಮಾತಾಡು ಕುಟುಂಬ ರಾಜಕಾರಣ ಕುಟುಂಬ ಕುಂಡಾಗತ್ತೆ ಏರ್ಲಕ್ಕೆ ಹಂಚಿನ ರಾಜಕಾರಣ ಈ ರೀತಿ ಇಡೀ ಅರಾಜಕತೆ ಆಡಳಿತ ವೈಫಲ್ಯ ಈ ರೀತಿ ಆಡಳಿತ ಕೊರಲಿದ್ದ ಕಾಂಗ್ರೆಸ್ ಪಕ್ಷ ಕರಿನ 2014 ಚುನಾವಣೆ ನಮ್ಮ ದೇಶದ ಅಭೂತಪೂರ್ವವಾಗಿದ್ದ ಒಂದು ಚುನಾವಣೆ ನರೇಂದ್ರ ಮೋದಿ ಅತ್ಯಂತ ಬಹುಮತದ ಅಧಿಕಾರಕ್ಕೆ ಬರ್ತಾರಂತ ಮಾತು ಗೊತ್ತುಂಟು ಆಂಡ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಿರೋದ ಬಗ್ಗೆ ನಮ್ಮ ದೇಶದ ಚಿತ್ರಣ ಬದಲಾಡು ನಮ್ಮ ದೇಶದ ಗೌರವ ಜಾಸ್ತಿ ಆಡು ನಮ್ಮ ದೇಶದ ಎಡ್ಡೆಡ್ಡೆ ಯೋಜನೆ ಮಾಡುವ ಮೂಲಕ ಜನಸಾಮಾನ್ಯರ ಕೂಡ ಅನುಕೂಲ ಪಡಿಸಿದ ಕಾರ್ಯಕ್ರಮ ಮಾಡಲು ಕೂಡ ಗೊತ್ತುಂಟು ಇನಿ ಆರ್ನ ಕೈದು ಬಲಪಡಿಸುವಂತ ಅವಶ್ಯಕತೆ ಉಂಟು ನರೇಂದ್ರ ಮೋದಿ ಅವರ ಕೈದು ಬಲಪಡಿಸುವಂತ ಕರ್ತವ್ಯ ನಂಗೆ ಮಾತಾ ಉಂಟು ಎಲ್ಲ ನಡಪಡಿಸಿದ ಚುನಾವಣೆ ಕರ್ನಾಟಕ ನಡಪಡಿಸಿದ ಚುನಾವಣೆ ಕರಿನ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಪ್ರಧಾನಮಂತ್ರಿ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಉಂಟು ಬಂದ್ರೆ ನಮ್ಮ ಪುರಾಣ ಒಂದು ಮಾತಿನ ಕೇಂದ್ರ ಕಾಂಗ್ರೆಸ್ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನಾನೊಬ್ಬ ಕೃಷಿಕನಾಗಿ ಒಬ್ಬ ಗೋಪಾಲಕನಾಗಿ ಕಳೆದ 16 ವರ್ಷದಿಂದ ಬಿಜೆಪಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ದುಡಿಯುತ್ತಿರುವ ಪಕ್ಷವನ್ನು ಗುರುತಿಸಿ ನನ್ನ ಹಿರಿಯ ಆಶೀರ್ವಾದ ಮಾಡಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಹಿರಿಯರಿಗೆ ತಲವಾಗಿ ನೆನೆಸಿ ನನ್ನನ್ನು ಎಲ್ಲ ಮತದಾರ ಬಂಧುಗಳು ಮತ್ತೊಮ್ಮೆ ಆಶೀರ್ವದಿಸಿ ಒಬ್ಬ ಕೃಷಿಕರ ರೈತರ ಧ್ವನಿಯನ್ನು ವಿಧಾನಸಭೆಯಲ್ಲಿ ಮೊಳಗಿಸಿ ಕಾರ್ಯಕರ್ತರಾಗಬೇಕು ಎಂದು ವಿನಂತಿಸಿ ನಾನು ಮಾತನಾಡುತ್ತಿದ್ದೇನೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ಸುಳ್ಳಿದ ಸದನ ಸನ್ಮಾನ ಅಂಗರಾಜರು ಭಾಷಣ ಮಾಡಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಪಕ್ಷದ ಹಿರಿಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಕಾರ್ಯಕರ್ತರೇ, ಪಕ್ಷದ ಅಭಿಮಾನಿಗಳೇ, ಪತ್ರಕರ್ತರೇ, ಈ ಸಂದರ್ಭದಲ್ಲಿ ನಾವು ಹೆಚ್ಚು ಮಾತನಾಡಲು ಇಷ್ಟಪಡುವುದಿಲ್ಲ. ನನ್ನ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಕಳೆದ 24 ವರ್ಷಗಳ ಅವಧಿಯಿಂದ ನಿರಂತರವಾಗಿ ಆಯ್ಕೆ ಮಾಡುವ ಕೆಲಸವನ್ನು ನಮ್ಮ ಕ್ಷೇತ್ರದ ಜನತೆ ಮಾಡಿದ್ದಾರೆ. ಆ ಜನತೆ ನಮ್ಮ ಮೇಲೆ ಪಾರ್ಟಿಯ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಇದೆ. ಆ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕಾ ಆ ರೀತಿಯಲ್ಲಿ ನಡ್ಕೊಂಡು ನಾವು ನಮ್ಮ ಪಕ್ಷದ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೇವೆ. ಆದರೆ ನನ್ನ ಒಂದು 24 ವರ್ಷದ ಅವಧಿಯಲ್ಲಿ 8 ಮುಖ್ಯಮಂತ್ರಿಗಳನ್ನು ನಾನು ಕಂಡಿದ್ದೇನೆ. ಆ 8 ಮುಖ್ಯಮಂತ್ರಿಗಳಲ್ಲಿ
ಸಿದ್ದರಾಮಯ್ಯರಂತಹ ಒಂದು ಒಂದು ಮುಖ್ಯಮಂತ್ರಿಯನ್ನು ನಾನು ಇವತ್ತಿನವರೆಗೆ ಕಾಣಲಿಲ್ಲ. ಎಲ್ಲಿ ನೋಡಿದರೂ ಕೂಡ ಯಾವುದೇ ಒಂದು ಕಾರ್ಯದಲ್ಲಿ ಕೂಡ ರಾಜಕೀಯವನ್ನು ಮಾಡುವುದರ ಮೂಲಕ ಸ್ವಾರ್ಥ ಮತ್ತು ರಾಜಕೀಯ ದ್ವೇಷವನ್ನು ಕಾಣುವಂತಹ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ನಿರಂತರವಾಗಿ ಮಾಡ್ತಾ ರಾಜ್ಯದಲ್ಲಿ ಬಂದೆ, ಜಿಲ್ಲೆಯಲ್ಲಿ ಕೂಡ ಮಾಡಿ, ಅದೇ ರೀತಿ ಕ್ಷೇತ್ರದಲ್ಲಿ ಕೂಡ ಮಾಡಿದೆ ಅನ್ನತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಜಿಲ್ಲೆಯ ಪ್ರಮುಖರುಗಳು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಹತ್ರ ಈ ಅವಕಾಶವನ್ನು ಯೋಗವಾಗಿ ಪರಿವರ್ತಿಸಿಕೊಡಿ ನನಗೆ ಅಂತ ಹೇಳುವಂಥ ಮಾತನ್ನು ಈ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ನೀವಿಟ್ಟಂಥ ವಿಶ್ವಾಸಕ್ಕೆ ಯಾವುದೇ ಕಪ್ಪು ಚುಕ್ಕೆಯನ್ನು ಬರದ ರೀತಿಯಲ್ಲಿ, ನೀವಿಟ್ಟಂಥ ವಿಶ್ವಾಸಕ್ಕೆ ಯಾವುದೇ ಕಳಂಕವನ್ನು ಬರದ ರೀತಿಯಲ್ಲಿ, ನೀವಿಟ್ಟಂಥ ವಿಶ್ವಾಸಕ್ಕೆ ಯಾವುದೇ ದ್ರೋಹವನ್ನು ಬಗೆಯಿದೆ ನಿರಂತರವಾಗಿ ನಿಮ್ಮೆಲ್ಲರ ಮಧ್ಯದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ, ಮಂಗಳೂರಿನ ಸೇವಕನಾಗಿ, ನಿರಂತರವಾಗಿ ಮಂಗಳೂರಿನ ಎಲ್ಲರ ಧ್ವನಿಯಾಗಿ ಆ ವಿಧಾನಸೌಧದಲ್ಲಿ ನಿರಂತರವಾಗಿ ಮಂಗಳೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ. ನಾನೆಲ್ಲ ಮಂಗಳೂರಿನ ಜನತೆ ಹತ್ರ, ಜಿಲ್ಲೆಯ ಜನರ ಹತ್ರ ಕೇಳಿಕೊಳ್ಳುವಂಥದ್ದು, ನಮ್ಮ ಜಿಲ್ಲೆಯ 8ಕ್ಕೆ 8 ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡಿ. ನಿಮ್ಮ ಹತ್ರ ಎಲ್ಲ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಕೊಟ್ಟಂಥ ಏನು ಹೇಳಿದಂಥ ಮಾತನ್ನು ನಿರಂತರವಾಗಿ ಎಲ್ಲರನ್ನ ಸೇರಿಸ್ಕೊಂಡು ಅಭಿವೃದ್ಧಿ ದೃಷ್ಟಿಯಲ್ಲಿ ಮಂಗಳೂರನ್ನು ಇನ್ನಷ್ಟು ಎತ್ತರ ಶಿಖರವನ್ನು ಏರಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ಎಲ್ಲರ ಹತ್ರ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಒಂದು ಅವಕಾಶವನ್ನು ನನಗೆ ಸದುಪಯೋಗ ಮಾಡಿಕೊಂಡು ನನಗೊಂದು ಭಾಗ್ಯವನ್ನು ಕಾಣಿಸ್ಕೊಡ್ಬೇಕು. ಎಲ್ಲ ಮತದಾನ ಬಂಧುಗಳ ಹತ್ರ ನಾನು ಕೊನೆಯದಾಗಿ ನಿಮ್ಮೆಲ್ಲರ ಅವಕಾಶ ಆಶಯವನ್ನು ನನಗೆ ಕೊಡಿ, ಎಲ್ಲರ ಚಿರಋಣಿ ಅಂತ ಹೇಳ್ತಾ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಕಳೆದ 3 ಅವಧಿಗೆ ನಾನು ವಿರಾಜಪೇಟೆ ಕ್ಷೇತ್ರದ ಶಾಸಕನಾಗಿ ನನ್ನ ಪಾಲಿನ ಕರ್ತವ್ಯ ಏನಿದೆ, ಪಕ್ಷದ ಕಡೆಯಿಂದ ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಹಾಗೂ ಬದ್ಧತೆಯಿಂದ ನಿರ್ವಹಿಸಿದ್ದೇನೆ. ಮುಂದೆ 4ನೇ ಅವಧಿಗೆ ಕ್ಷೇತ್ರದ ಜನತೆಯ ಆಶೀರ್ವಾದವನ್ನು ಕೇಳಲಿಕ್ಕೆ, ಹಾಗೆ ಪಕ್ಷದ ಒಂದು ಆಶೀರ್ವಾದದೊಂದಿಗೆ ಸ್ಪರ್ಧೆಯಲ್ಲಿದ್ದೇನೆ. ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ, ಎಲ್ಲ ಜನತೆ ಈ ಹಿಂದೆ ನನಗೆ ಆಶೀರ್ವಾದ ಮಾಡಿದ್ದಾರೆ, ನನ್ನ ಮೇಲೆ ಏನು ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ, ಆ ವಿಶ್ವಾಸಕ್ಕೆ ತಕ್ಕಂತೆ ನಾನು ನಡ್ಕೊಂಡಿದ್ದೇನೆ. ಮುಂದೆಯೂ ಕೂಡ ನಾನು ಜನತೆ ನನ್ನ ಮೇಲೆ ಏನು ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಎಂದೂ ಜನತೆಯ ವಿಶ್ವಾಸಕ್ಕೆ ದ್ರೋಹ ಆಗದ ರೀತಿಯಲ್ಲಿ ನಡ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳುತ್ತಾ, ನೆರೆದಿರ್ತಕ್ಕಂಥ ಎಲ್ಲರಿಗೂ ಈ ರಾಜ್ಯದಲ್ಲಿ ಬದಲಾವಣೆ ತರಲಿಕ್ಕೆ 12ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯಾದ ಕಮಲದ ಗುರುತಿಗೆ ತಮ್ಮ ಮತ್ತು ತಮ್ಮ ಎಲ್ಲ ಬಂಧು ಬಳಗದ ಮತವನ್ನು ನೀಡಲು ಭಗವಂತ ಎಲ್ರಿಗೂ ಶಕ್ತಿ ಕೊಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. बोलो भारत माता की, बोलो भारत माता की, ಭಾರತೀಯ ಜನತಾ ಪಾರ್ಟಿಗೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. ಎಲ್ಲರೂ ಕೂಡ ನಮ್ಮ ವಾರ್ ಫೀಲ್ಡಲ್ಲಿ ಇದ್ದೇವೆ. ನಾವೆಲ್ಲರೂ ಕೂಡ ಪಾಕಿಸ್ತಾನದ ಗಡಿಯನ್ನು ಕಾಯಬೇಕಾದ್ರೆ ರೈಫಲ್ ಎಂಟು ನಾವು ಪಾಕಿಸ್ತಾನ ಗಡಿಯನ್ನು ಪಾರ ಕಾಯ್ತೇವೆ. ಭಾರತದ ಗಡಿಯನ್ನು ಪಾರ ಕಾಯ್ದು ಪಾಕಿಸ್ತಾನದ ಸರ್ಜಿಕಲ್ ಸ್ಟ್ರೈಕನ್ನು ಕೂಡ ನಾವು ಮಾಡಿದ್ದೇವೆ. ಆದರೆ ಇವತ್ತು ನಾವುಗಳೆಲ್ಲರೂ ಕೂಡ ಬ್ಯಾಲೆಟ್ ಮುಖಾಂತರ ನಮ್ಮ ಸ್ಟ್ರೈಕನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ 12ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಬ್ಯಾಲೆಟ್ನ ಭಾರತೀಯ ಜನತಾ ಪಕ್ಷದ ಕಮಲದ ಹೂವಿಗೆ ಬಟನ್ ಒತ್ತೋದ್ರ ಮುಖಾಂತರ ಆಶೀರ್ವಾದವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ತಾವು ನೋಡಿರ್ಬೋದು, ಸನ್ಮಾನ್ಯ ನಿದ್ರಾರಾಮಯ್ಯನವರು, ನಾನು ಯಾವತ್ತೂ ಕರೆಯೋಗಲ್ಲ ನಿದ್ರಾರಾಮಯ್ಯನ ಅಂತ ಕರಿತೇನೆ, ಆದರೆ ಆ ನಿದ್ರಾರಾಮಯ್ಯನ ನಿದ್ರೆಯನ್ನು ಕೆಡಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ನಿದ್ರಾರಾಮಯ್ಯನವರು ಇವತ್ತು ನಮ್ಮ ಕೊಡಗು ಇರ್ಬೋದು, ಮಂಗಳೂರು ಇರ್ಬೋದು, ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮನ್ನು ಒಂದು ರೀತಿಯಲ್ಲಿ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕವನ್ನು ಸುಮಾರು 55 ವರ್ಷಗಳ ಕಾಲ ಆಳ್ವಿಕೆ ಆಗಿದೆ. ಆಳ್ವಿಕೆ ಮಾಡಿದರೂ ಕೂಡ
ಈ ಟಿಪ್ಪು ಯಾರಿದ್ದಾರೆ, ನಮ್ಮ ಇಲ್ಲಿ ಹಲವಾರು ಚರ್ಚ್ಗಳನ್ನು ಲೂಟಿ ಮಾಡಿದಂಥವರು, ಹಲವಾರು ದೇವಸ್ಥಾನಗಳನ್ನು ಲೂಟಿ ಮಾಡಿದಂಥವರು, ಮತಾಂತರವನ್ನು ಮಾಡಿದಂಥವ್ರನ್ನ ಇವತ್ತು ಟಿಪ್ಪು ಜಯಂತಿನ ಆಚರಣೆ ಮಾಡೋಕೆ ಹೊರಟಿದ್ದಾರೆ. ನಿಮಗೆ ಒಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಟಿಪ್ಪು ಖಡ್ಗವನ್ನು ಯಾರು ತಗೊಂಡ್ರು? ಮಲ್ಯ ಅವರು ತಗೊಂಡ್ರು. ಅವರ ಪರಿಸ್ಥಿತಿ ಏನಾಗಿದೆ? ಹಳ್ಳತ್ತುವಂಥ ಕೆಲಸ ಆಗಿದೆ. ಸಂಜಯ್ ಖಾನ್ ಅವರು ಟಿಪ್ಪುನ ಏನು ಸೀರಿಯಲನ್ನು ತೋರಿಸಿದ್ರು, ಈ ಸೀರಿಯಲ್ನ ರೆಕಾರ್ಡ್ ಮಾಡಿದ್ರು, ಅವರು ಕೂಡ ಇವತ್ತು ಹಳ್ಳತ್ತಿದ್ದಾರೆ. ಹಾಗೆ ಟಿಪ್ಪು ಜಯಂತಿಯನ್ನು ಮಾಡಿದಂಥ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಹಳ್ಳತ್ತಾರೆ. ಅವರ ಕಾಂಗ್ರೆಸ್ನ ಕಡೆ ಮೊಳೆಯನ್ನು ಅವರು ಹೊಡಿತಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದನ ಮಾಡಬೇಕು ಅಂತ ವಿನಂತಿ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಭಾರತೀಯ ಜನತಾ ಪಕ್ಷದ ಹಿರಿಯರು ಬಂಟ್ವಾಳ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಬಂಟ್ವಾಳ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತಿರುವಂಥ ಈ ತುಷ್ಟೀಕರಣದ ರಾಜಕಾರಣ ಕೊನೆಗಾಣಿಸಲು, ಭ್ರಷ್ಟ ರಾಜಕಾರಣ ಕೊನೆಗಾಣಿಸಲು ತಾವೆಲ್ಲರೂ ಮತದಾನ ಮಾಡುವ ಮುಖಾಂತರ, ಭಾರತೀಯ ಜನತಾ ಪಕ್ಷದ ಮತದಾನ ಮಾಡುವ ಮುಖಾಂತರ ನನ್ನನ್ನು ಬೆಂಬಲಿಸಿ ಮತದಾನ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡುತ್ತಾ, ಈ ಸಂದರ್ಭದಲ್ಲಿ ಇಷ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ತಮ್ಮ ಪ್ರಧಾನಮಂತ್ರಿಯವರ ಕನಸು ಕಲ್ಪನೆ ಇರುವಂಥ ಕಾಂಗ್ರೆಸ್ ಮುಕ್ತ ಭಾರತ, ಅದರಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಖಂಡಿತವಾಗಿಯೂ ನಾವು ನೆರವೇರಿಸುವಂಥ ಒಂದು ದೃಢ ಸಂಕಲ್ಪದೊಂದಿಗೆ ನಾವು ಈ ಅವಕಾಶಕ್ಕೆ ವಂದಿಸುತ್ತಾ 2 ಮಾತು ಮುಗಿಸ್ತಾ ಇದ್ದೇನೆ. ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗುವಂಥ ಅವಕಾಶವನ್ನು 35 ವರ್ಷದ ಯುವಕನಿಗೆ ನನಗೆ ಕೊಟ್ಟಿರತಕ್ಕಂಥದ್ದು ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿ ಯುವಕರ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು ನಾನು ಹೇಳಿ ಇಷ್ಟಪಡ್ತೇನೆ. ದಯವಿಟ್ಟು ಈ ಸರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರಿ. ನಾನು ಆಯ್ಕೆ ಆಗಬೇಕಾದರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಂಡೋಸಲ್ಫಾನ್ ಪೀಡಿತರಿಗೆ ನ್ಯಾಯ ಕೊಡುವ ಸಲುವಾಗಿ ನನ್ನನ್ನು ಆಯ್ಕೆ ಮಾಡಿ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮರಳು ಮಾಫಿಯಾದ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ನನಗೆ ಮತದಾನ ಮಾಡಿ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ನೀರಾವರಿಯ ದೃಷ್ಟಿಯಿಂದ ಯೋಚನೆ ಮಾಡುವಂಥ ಸಲುವಾಗಿ ಈ ಸಲ ಮತದಾನವನ್ನು ಮಾಡಿ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ನನ್ನ ತಾಲೂಕಿನಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೊಡುವಂಥ ದೃಷ್ಟಿಯಲ್ಲಿ ಮತದಾನ ಮಾಡಿ ಎನ್ನುವಂಥ ವಿನಮ್ರವಾಗಿರ್ತಕ್ಕಂಥ ವಿನಂತಿಯನ್ನು ನಿಮ್ಮ ಎದುರು ಮಾಡಿಕೊಂಡು ಈ ಸಲ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ. ಎಲ್ಲಂಜಿ 16ನೇ ತಾರೀಕಿಗೆ ನಡಪುನಂಚಿನ ಚುನಾವಣೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆ ಉಲ್ಲಾಲರು ಕೋಮ್ ಗಲಭೆ ಜರ್ಜರಿತವಾದ ಆ ಜನಗಳಿಗೆ ಕಾಂಗ್ರೆಸ್ ಬೊರ್ಚಿ 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 ಪನ್ನೊಂದಿಪ್ಪನ ಪೊರ್ತರು ಭಾರತೀಯ ಜನತಾ ಪಾರ್ಟಿದ ಆ ಧ್ವಜನು ಉತ್ತುಂಗ ಸ್ಥಿತಿಗೆ ಏರಿಸಾರ ಪ್ರಯತ್ನ ಮನ್ಪುನಂಚನ ಎಂಕೆ ನಿಖಿಲ್ ಮಾತೆಲ್ಲ ಭಾರಿ ಪ್ರೀತಿಪೂರ್ವಕವಾದ ನಿಖಿಲಿನ ಅಮೂಲ್ಯವಾದ ಆ ಮತನ್ನು ಕೊರೆದು ವಿಧಾನಸೌಧಡು ಆಪುನಂಜನ ಮೂಲಭೂತ ಸೌಕರ್ಯದ ಕೊರತೆಯನ್ನು ನೀಗಿಸುವಂಜನ ಆ ಶಕ್ತಿನ ಪರಮಾತ್ಮ ಎಂಕಿ ಕೊರಡೆ ನಿಕ್ಲಿಗೆ ಮತದಾರ ಬಂಧುಲೇಡ ವಿನಂತಿ ಮನ್ಪುಣಿದಾದ ಬಂದ ಆ 16ನೇ ತಾರೀಕಿಗೆ ನಿಕ್ಲಿನ ಅಮೂಲ್ಯವಾದ ಓಟನ್ನು ಕೊರೆದು ಆ ವಿಧಾನಸೌಧ ಕಡಪುರ ಪಂಡದ ಮನಪೂರ್ವಕವಾದ ವಿನಂತಿ ಮಂತೊಂದು ಎನ್ನ ಪಾತ್ರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆದ ಯನ್ಮ ವಿಧಾನಸಭಾ ಕ್ಷೇತ್ರದ ಯನ್ಮ ಅಭ್ಯರ್ಥಿನ ನಿಖಲು ಗೆಂದದೆ ಹಿಂದುತ್ವಕ್ಕೆ ಬೋಡಾದೆ ನಮ್ಮ ಇಡೀ ಸಂಘಟನೆಗೆ ಬೋಡದೆ ಪ್ರಾಣ ತ್ಯಾಗ ಮಲ್ತಿನ ಸುಖಾನಂದ ಶೆಟ್ಟಿಪ್ಪು, ಪ್ರಶಾಂತ್ ಪೂಜಾರಿಪ್ಪು, ಅಂಜನೆ ಶರತ್ ಮಡಿವಾಳಪ್ಪು, ದೀಪಕ್ ರಾವಪ್ಪು ಮೊಕ್ಕಲಿಗೆ ಅರ್ಪಣೆ ಮಲ್ಪಡೋದಕ್ಕೇನೊಂದಿಲ್ಲ. ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರಡು ಸ್ಪರ್ಧೆ ಮಲ್ಪನ ಎಂಕೆ ಜಾತಿ ಮತ ಪೂರ ಮರತ್ತದೆ ಮಾತೆರ್ಲ ಒಟ್ಟಿಗೆ ಓಟು ಬಾಡ್ದೇನ ವಿಧಾನಸಭೆ ಕಡಪಡ್ದು ಎಂಗ ಆಶೀರ್ವಾದ ಮಲ್ಪಡೋದಕ್ಕೇನೊಂದಿಲ್ಲ. ನಮಸ್ಕಾರ. ನನಗೆ ಈ ಸಾರಿ ಒಂದು ಅವಕಾಶವನ್ನು BJPಯ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು, ಜಿಲ್ಲಾ ನಾಯಕರುಗಳು ನನಗೆ ಕೊಟ್ಟಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಿಮ್ಮ ಮುಂದೆ ಓಟಿಗಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ನೀವು ನನಗೆ ದಯವಿಟ್ಟು ನನಗೆ ಮತ್ತು ಎಲ್ಲ ಕ್ಷೇತ್ರದ BJP ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ಕಾರ್ಯಕರ್ತರ ಧ್ವನಿಯಾಗಿ, ಕಾರ್ಯಕರ್ತರ ಧ್ವನಿಯನ್ನು ವಿಧಾನಸಭೆಯಲ್ಲಿ ಮಾತಾಡುವಂಥ ಕಾರ್ಯಕರ್ತನಾಗಿ, ಶಾಸಕನಾಗಿ ಮುಂದುವರಿತೇನೆ. ಮೋದಿಯವರ ಮಾತಾದ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವ ಮಂತ್ರದೊಂದಿಗೆ ಇಡೀ ಸಮಾಜದ ಎಲ್ಲ ಬಾಂಧವರನ್ನು ಮುಂದೆ ತೆಗೆದುಕೊಂಡು
ಮುಂದೆ ಹೆಜ್ಜೆ ಇಡುವ. ದಯವಿಟ್ಟು BJPಯನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡಿ ನರೇಂದ್ರ ಮೋದಿಯ ಕೈಯನ್ನು ನಾವೆಲ್ಲ ಸೇರಿ ಬಲಿಪಡಿಸುವ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಂದರ್ಭದಲ್ಲಿ ವಂದಿಸುತ್ತಾ, ಇವತ್ತು 2018ನೇ ಸಾಲಿನ ವಿಧಾನಸಭಾ ಚುನಾವಣೆಯ ಅಂತಿಮ ಘಟ್ಟದಲ್ಲಿದ್ದೇವೆ. ನಮ್ಮ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮಹಿಳಾ ಮತದಾರ ಬಾಂಧವರು ಸಹಕರಿಸಬೇಕಾಗಿ ಎಲ್ಲ ಮಹಿಳೆಯರ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಅತ್ಯಧಿಕ ಬಹುಮತದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಎಲ್ಲ ಮಹಿಳೆಯರು, ಎಲ್ಲ ಮತದಾರ ಬಾಂಧವರು ಸಹಕರಿಸಬೇಕಾಗಿ ಎಲ್ಲರಿಗೂ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ಶ್ರೀರಾಮಚಂದ್ರ ಮಹಾರಾಜ್ ಕಿ, ಶ್ರೀರಾಮಚಂದ್ರ ಮಹಾರಾಜ್ ಕಿ, ಶ್ರೀರಾಮಚಂದ್ರ ಮಹಾರಾಜ್ ಕಿ. ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ. ಮೋದಿ 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 ಮೋದಿ. ಚುನಾವಣಾ ಪ್ರಚಾರ ಸಭೆಯ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ರಾಷ್ಟ್ರ ರಾಜ್ಯದ ಎಲ್ಲ ಪ್ರಮುಖರೇ, ಮುಂದಿನ ಚುನಾವಣೆಯಲ್ಲಿ ಸವಾಲನ್ನು ಒಡ್ಡಿ ಕಾಂಗ್ರೆಸ್ಸನ್ನು ಮನೆಗೆ ಕಳಿಸುವುದಕ್ಕೋಸ್ಕರ ಇಲ್ಲಿಯ ಅಹಂಕಾರಿ ಶಾಸಕರುಗಳನ್ನು ಆಕಾಶಕ್ಕೆ ಕಾಡಿಗೆ ಕಳಿಸುವುದಕ್ಕೆ ಸಿದ್ಧರಾಗಿರ್ತಕ್ಕಂಥ ನಮ್ಮ ಎಲ್ಲ ವೀರ ಸೇನಾನಿ ಅಭ್ಯರ್ಥಿಗಳೇ, ಅರಬ್ಬಿ ಸಮುದ್ರವನ್ನು ನಾಚಿಸುವಂತೆ ಕೇಸರಿ ಅಲೆಯ ಮುಖಾಂತರವಾಗಿ ಈ ಮೈದಾನವನ್ನು ಕೇಸರಿ ಪರಿವರ್ತನೆಯನ್ನಾಗಿ ಮಾಡಿ ವಿಧಾನಸಭೆ ಒಳಗೆ ಕೇಸರಿಯನ್ನು ಎತ್ತಿ ಕಟ್ಟುವುದಕ್ಕೋಸ್ಕರ ಬಂದಿರತಕ್ಕಂಥ ಲಕ್ಷೋಪಾದಿಯಾಗಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಿಮಗೆ ಪ್ರಣಾಮಗಳು ಪ್ರಣಾಮಗಳು. ಈ ಮೈದಾನವನ್ನು ಕಂಡಾಗ ಕೇಸರಿಯ ಅಲೆ ಎದ್ದಿದೆ, ಸುನಾಮಿಯ ಗಾಳಿ ಬೀಸಿದೆ, ಕಾಂಗ್ರೆಸ್ನ ಹಡಗು 12ನೇ ತಾರೀಕು ಮುಳುಗಲಿದೆ. ಸ್ವಾಮಿ ವಿವೇಕಾನಂದರು 150 ವರ್ಷಗಳ ಹಿಂದೆ ಭಾರತದ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯನ್ನು ಕಂಡರು. ಜಗದ್ಗುರು ಭಾರತ ನಿರ್ಮಾಣ ಆಗಬೇಕು, ಇದು ನನ್ನ ಆಶಯ. ಜಗತ್ತಿನ ಎತ್ತರಕ್ಕೆ ಭಾರತಾಂಬೆ ಎದ್ದು ನಿಲ್ಲಬೇಕು, ಜಗತ್ತಿನ ಎತ್ತರದಲ್ಲಿ ಭಾರತಾಂಬೆಯ ಗೌರವ ಮೊಳಗಬೇಕು, ಆ ಮುಖಾಂತರವಾಗಿ ಜಗತ್ತೇ ಭಾರತಕ್ಕೆ ಮಣಿಬೇಕು ಅನ್ನುವಂಥ ಆಕಾಶದೆತ್ತರದ ಸ್ವರವನ್ನು ಉದ್ಘರಿಸಿದರು. ವಿವೇಕಾನಂದರ ಕನಸನ್ನು ನನಸು ಮಾಡಿರ್ತಕ್ಕಂಥ ವಿವೇಕಾನಂದರ ಮಾತಿಗೆ ಬೆಲೆಯನ್ನು ಕೊಟ್ಟು ಭಾರತವನ್ನು ಜಗತ್ತಿನ ಎತ್ತರಕ್ಕೆ ಏರಿಸಿರ್ತಕ್ಕಂಥ ನರೇಂದ್ರ ಮೋದಿ ಇವತ್ತು ಮಂಗಳೂರಿಗೆ ಬರ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ವಿವೇಕಾನಂದರು ಕಂಡಿರ್ತಕ್ಕಂಥ ಆ ಜಗದ್ಗುರು ಭಾರತ ನಿರ್ಮಾಣ ಜಗತ್ತಿನ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ದಿದ್ದಾರೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರು ರಾಜಕಾರಣದ ಅವತಾರ ಪುರುಷನಾಗಿ ಎದ್ದು ನಿಂತಿದ್ದಾರೆ. ಭಾರತಾಂಬೆಯನ್ನ ಎತ್ತರದ ಭಾರತಾಂಬೆಯ ಜಗದ್ಗುರು ಭಾರತ ನಿರ್ಮಾಣಕ್ಕೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ರಾಮನಂತೆ ಆದರ್ಶ ಪುರುಷರಾಗಿದ್ದಾರೆ. ನಮ್ಮ ಸಿದ್ದರಾಮಯ್ಯರು ಕರ್ನಾಟಕದಲ್ಲಿ ರಾವಣಾಸುರನಾಗಿದ್ದಾರೆ. ಹಾಗಾಗಿ ಮುಂದಿನ ರಾಜಕಾರಣದಲ್ಲಿ ನಮಗೆ ಯಾರು ಬೇಕು? ರಾಮ ಬೇಕಾ ರಾವಣ ಬೇಕಾ? ರಾಮ ಬೇಕಾ ರಾವಣ ಬೇಕಾ? ರಾಮ ಬೇಕಾ ರಾವಣ ಬೇಕಾ? ಮಂಗಳೂರಿಗೆ ಅಮೃತ ಸಿಟಿ ಕೊಟ್ಟವರು ಯಾರು? ಮಂಗಳೂರಿಗೆ ಅಮೃತ ಸಿಟಿ ಕೊಟ್ಟವರು ಯಾರು? ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಕೊಟ್ಟವರು ಯಾರು? ಮಂಗಳೂರಿಗೆ ಸ್ಮಾರ್ಟ್ ಸಿಟಿಯನ್ನು ಕೊಟ್ಟವರು ಯಾರು? ಮಂಗಳೂರಿಗೆ ಸ್ಮಾರ್ಟ್ ಸಿಟಿಯನ್ನು ಕೊಟ್ಟವರು ಯಾರು? ವಿಶ್ವ ದರ್ಜೆ ರೈಲ್ವೆ ನಿಲ್ದಾಣವನ್ನು ಕೊಟ್ಟವರು ಯಾರು? ಚತುಷ್ಪಥ ರಸ್ತೆಗಳನ್ನು ಕೊಟ್ಟವರು ಯಾರು? ಸಾಗರ್ ಮಾಲವನ್ನು ಕೊಟ್ಟವರು ಯಾರು? ಮುದ್ರಾದ ಮುಖಾಂತರ ಕೋಟ್ಯಾಂತರ ಅನುದಾನಗಳನ್ನು ಕೊಟ್ಟವರು ಯಾರು? ಉಜ್ವಲದ ಮುಖಾಂತರ ಮನೆಗಳಲ್ಲಿ ಅಸ್ತ್ರ ಹೊಲೆಯನ್ನು ಕೊಟ್ಟವರು ಯಾರು? ಮನೆಗಳಲ್ಲಿ ಪ್ರಧಾನಮಂತ್ರಿ ಆಶಯದ ಮುಖಾಂತರ ಪ್ರಧಾನಮಂತ್ರಿ ಗೃಹ ನಿರ್ಮಾಣಕ್ಕೆ ಕೊಡುಗೆಯನ್ನು ಕೊಟ್ಟವರು ಯಾರು? ಮಂಗಳೂರು ಜಿಲ್ಲೆಗೆ 16,000 ಕೋಟಿ ರೂಪಾಯಿಗಳನ್ನು ಕೊಟ್ಟವರು ಯಾರು? ಬಂಧುಗಳೇ, ಮಂಗಳೂರು ಜಿಲ್ಲೆಗೆ 16,000 ಕೋಟಿ ರೂಪಾಯಿಗಳನ್ನು ಕೊಡುವುದರ ಮುಖಾಂತರ ನರೇಂದ್ರ ಮೋದಿ ಅವರು ಮಂಗಳೂರಿನ ಅಭಿವೃದ್ಧಿಯತ್ತ ದೃಷ್ಟಿಯನ್ನು ಹಾರೈಸಿದ್ದಾರೆ. ಕಳೆದ 30 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮಂಗಳೂರಿನ ಜನ ಏನು ಆಶೀರ್ವಾದ ಮಾಡಿದಾರೋ ಆ ಆಶೀರ್ವಾದದ ಋಣವನ್ನು ತೀರಿಸಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು. ಬಂಧುಗಳೇ, ನರೇಂದ್ರ ಮೋದಿ ಮಂಗಳೂರಿನಂತಹ ನಗರಕ್ಕೆ ಅಮೃತದಂತಹ ಯೋಜನೆಯನ್ನು ಕೊಟ್ಟರು, ಸ್ಮಾರ್ಟ್ ಸಿಟಿಯನ್ನು ಕೊಟ್ಟರು. ಬೆಂಗಳೂರು ಚತುಷ್ಪಥ ರಸ್ತೆಗಳ ಪ್ರಾರಂಭ ಆಯಿತು. ಇವತ್ತು ಇಡೀ ರಸ್ತೆಯಲ್ಲಿ ಕಾಂಕ್ರೀಟೀಕರಣದ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಮಂಗಳೂರಿನ ಪರಿವರ್ತನೆಗೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಬಂಧುಗಳೇ, ಇವತ್ತು ಈ ಜಿಲ್ಲೆಯ ಶಾಸಕರಲ್ಲಿ ಕಾಂಗ್ರೆಸ್ನ ಮಂತ್ರಿಗಳಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯರಲ್ಲಿ ಕೊಡ್ತಾನೆ. ನೀವು ಕೊಟ್ಟದ್ದೇನು? ಮಂಗಳೂರಿಗೆ ಹತ್ಯಾ ಭಾಗ್ಯವನ್ನು ಕೊಟ್ಟವರು ಯಾರು? 4 ಜನ ಹಿಂದೂ ಕಾರ್ಯಕರ್ತರಿಗೆ ಕಾರಣೀಭೂತರಾದವರು ಯಾರು? ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ. ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ, ಹಿಂದಿನ ಸರ್ಕಾರ ಯಡಿಯೂರಪ್ಪರ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಟ್ಟರು. ಪ್ರತಿ ಮಂಗಳೂರು ಮಹಾನಗರ ಪಾಲಿಕೆಗೆ 300 ಕೋಟಿ ರೂಪಾಯಿಗಳನ್ನು ಕೊಟ್ಟರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಗರಗಳಿಗೆ ನಗರೋತ್ಥಾನದಲ್ಲಿ 5 ಕೋಟಿ ರೂಪಾಯಿಗಳನ್ನು ಕೊಟ್ಟರು. ಸ್ವರ್ಣ ಗ್ರಾಮದ ಮುಖಾಂತರ ಗ್ರಾಮೋತ್ಥಾನದ ಕನಸನ್ನು ಕಂಡವರು ಯಡಿಯೂರಪ್ಪನವರು. ರೈತರಿಗೆ ಸಾಲ ಮೇಳವನ್ನು ಕೊಟ್ಟಿರ್ತಕ್ಕಂಥ ಮೊದಲ ಬಾರಿಗೆ ರೈತರ ಪರವಾಗಿರ್ತಕ್ಕಂಥ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಯಡಿಯೂರಪ್ಪರು. ಬಂಧುಗಳೇ, ಯಡಿಯೂರಪ್ಪರು. ಭಾಗ್ಯಲಕ್ಷ್ಮಿ ಯೋಜನೆ ಮುಖಾಂತರ, ಸಂಧ್ಯಾ ಸುರಕ್ಷದ ಮುಖಾಂತರ, ಅಂಗವಿಕಲರಿಗೆ ವೇತನವನ್ನು ಜಾಸ್ತಿ ಮಾಡೋದರ ಮುಖಾಂತರವಾಗಿ, ಹಾಲು ಕರೆಯತಕ್ಕಂಥ ತಾಯಿಗೆ ಬೆಂಬಲವನ್ನು ಬೆಲೆಯನ್ನು ಕೊಟ್ಟಿರ್ತಕ್ಕಂಥ, ಅಡಿಕೆ ಬೆಳೆಗಾರರಿಗೆ ಮೊದಲ ಬಾರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರಿದ್ರೆ ಅದು ಯಡಿಯೂರಪ್ಪ. ಬಂಧುಗಳೇ, ಯಡಿಯೂರಪ್ಪ ಈ ರಾಜ್ಯದ ಈ ಜಿಲ್ಲೆಯ ಅಡಿಕೆ ಬೆಳೆಗಾರರ ಪರವಾಗಿ ನಿಂತರು. ಇವತ್ತು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯ ಗಾಳಿಯನ್ನು ಬೀಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ಭಾರತೀಯ ಜನತಾ ಪಾರ್ಟಿಯ ಗಾಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಳಗ್ತಾ ಇದೆ. ನಾನು ಎದೆ ತಟ್ಟಿ ಹೇಳಬಲ್ಲೆ, ನಾಡಿನ ಚುನಾವಣೆಯಲ್ಲಿ 8ಕ್ಕೆ 8 ಅಭ್ಯರ್ಥಿಗಳು, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ವಿಜಯೋತ್ಸವ ಆಚರಣೆ ಮಾಡ್ತಾರೆ. ಕಾರಣ, ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರ, ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರೈತರ ಆತ್ಮಹತ್ಯೆ, ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ದಾರುಣವಾಗಿರ್ತಕ್ಕಂಥ ಹತ್ಯೆಗಳು, ಹಿಂದೂ ಸಮಾಜವನ್ನು ಒಡೆದಾಳಿರ್ತಕ್ಕಂಥ ಸಿದ್ದರಾಮಯ್ಯರ ಒಡೆದಾಳುವ ನೀತಿ, ಅಹಿಂದದ ಹೆಸರಿನಲ್ಲಿ ಜಾತಿಗಳನ್ನು ಒಡೆದಾಳಿರ್ತಕ್ಕಂಥ ಸಿದ್ದರಾಮಯ್ಯರ ನೀತಿ, ಮತ ಧರ್ಮದ ಹೆಸರಿನಲ್ಲಿ ವೀರಶೈವ ಲಿಂಗಾಯತ ಅನ್ನತಕ್ಕಂಥ ಸಮಾಜವನ್ನು ಒಡೆದಾಳಿರ್ತಕ್ಕಂಥವರ ನೀತಿ, ಮೂಢನಂಬಿಕೆಯ ಹೆಸರಿನಲ್ಲಿ ನಮ್ಮ ಮಠ ಮಂದಿರಗಳನ್ನು ಬಲಿ ಕೊಡತಕ್ಕಂಥ ಸಿದ್ದರಾಮಯ್ಯರ ಯೋಚನೆ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಸಿದ್ದರಾಮಯ್ಯ ಸರ್ಕಾರ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಕಲ್ಲುರ್ಟಿ ಕೋಲ ನಡೆಯುವುದಿಲ್ಲ, ಗುಳಿಗನ ಕೋಲ ನಡೆಯುವುದಿಲ್ಲ, ಒಂದೇ ಒಂದು ಭೂತದ ಆರಾಧನೆಗಳ ನಡೆಯದ ರೀತಿಯಲ್ಲಿ ನಡೆಯುತ್ತೆ. ಯೋಚನೆ ಮಾಡಿ. ಈ ಜಿಲ್ಲೆಯಲ್ಲಿ ಒಂದೇ ಒಂದು ಹಿಂದೂ ಸಂಸ್ಕೃತಿಗಳ ಪರಂಪರೆಗಳನ್ನು ಉಳಿಸುವ ಕಾಯಕಗಳಾಗೋದಿಲ್ಲ. ಮೂಢನಂಬಿಕೆ ಹೆಸರಿನಲ್ಲಿ ನಮ್ಮ ದೇವಸ್ಥಾನಗಳನ್ನ, ಮಠ ಮಂದಿರಗಳನ್ನ ಒಳಗೆ ಹಾಕತಕ್ಕಂಥ ಷಡ್ಯಂತರ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ನಡೆಯಿತು. ಟಿಪ್ಪು ಜಯಂತಿ ಹೆಸರಿನಲ್ಲಿ ಹಿಂದೂ ಮುಸಲ್ಮಾನರ ಭಾವನೆಗಳನ್ನು ಒಡೆದಾಡುವಂಥ ಕೆಲಸ ಕಾರ್ಯಗಳು ಮಾಡಿದರು. ಎಲ್ಲಿವರೆಗೆ? ಶಾಲಾ ಮಕ್ಕಳ ಯೋಜನೆಯಲ್ಲಿ ಪ್ರವಾಸ ಭಾಗ್ಯವನ್ನು ಜಾತಿಯ ಹೆಸರಿನಲ್ಲಿ ಒಡೆದಾಡಿದರು. ಈ ಸಮಾಜವನ್ನ ಏಕೀಕರಣ ಮಾಡಬೇಕಾಗಿರ್ತಕ್ಕಂಥ ಸಮಾಜವಾದಿ ಚಿಂತನೆಯ ಸಿದ್ದರಾಮಯ್ಯನವರು ಪತ್ರಕರ್ತರನ್ನು ಒಡೆದಾಡಿದರು. ಅಲ್ಪಸಂಖ್ಯಾತ ಪತ್ರಕರ್ತರಿಗೆ ಲ್ಯಾಪ್ಟಾಪ್ ಕೊಡುವುದರ ಮುಖಾಂತರ ಪತ್ರಕರ್ತರಲ್ಲೂ ಒಡಕೆ ತಂದಿರತಕ್ಕಂಥ, ಕರ್ನಾಟಕ ರಾಜ್ಯದ ಒಡಕು ತಂದಿರುವಂಥ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ. ಬಂಧುಗಳೇ, ಇವತ್ತು ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಹಾಗಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಜನ ಯೋಚನೆ ಮಾಡ್ತಾ ಇದ್ದಾರೆ, ಪರಿವರ್ತನೆ ಬೇಕು, ಅದಕ್ಕೋಸ್ಕರ ನಮ್ಮ ಓಟು ನರೇಂದ್ರ ಮೋದಿಗೆ ಕೊಡಬೇಕು. ಅದರ ಮುಖಾಂತರ ಕರ್ನಾಟಕದ ಯಡಿಯೂರಪ್ಪರ ಸರ್ಕಾರ ಬರಬೇಕು, ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಆಶಯದಿಂದ ಜನ ಮುಂದೆ ಬಂದಿದ್ದಾರೆ. ಹಾಗಾಗಿ ನಾನು 8 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಬಂದಿದ್ದೇನೆ. 8 ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬೆಂಬಲ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಸಾಗರವನ್ನು ಕಂಡಾಗ ನನಗೊಂದು ನೆನಪು ಬರುತ್ತೆ. 2014 ಫೆಬ್ರವರಿ 14ನೇ ತಾರೀಕು ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಈ ನೆಲಕ್ಕೆ ಕಾಲಿಟ್ಟಿದ್ರು. ಆವತ್ತು ಲಕ್ಷ ಸಂಖ್ಯೆಯಲ್ಲಿ ಇದೇ ರೀತಿ ಜನ ಅವರನ್ನು ಸ್ವಾಗತ ಮಾಡಿದರು. ಲೋಕಸಭೆಯಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಅದ್ಭುತವಾಗಿರ್ತಕ್ಕಂಥ ಸಂಸದರ ಆಯ್ಕೆಗೆ ಇಲ್ಲಿಯ ಜನ ಆಶೀರ್ವಾದವನ್ನು ಮಾಡಿದರು. ಹಾಗಾಗಿ ಮೋದಿಯವರಿಗೆ ಬೆಂಬಲವನ್ನು ಕೊಟ್ಟರು. ಇವತ್ತು ನನಗೆ ಮತ್ತೊಂದು ಆಶ್ಚರ್ಯ ಬಂದಿದೆ. ಇವತ್ತು ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರು ಬಂದಾಗ ಆವತ್ತಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದರ ಸಂಕಲ್ಪ ಏನು? ಮೋದಿಯವರೇ, ನಾವು ನಿಮ್ಮ ಜೊತೆ ಇದ್ದೇವೆ, ಮಂಗಳೂರಿನ ಜನತೆ ನಿಮ್ಮ ಜೊತೆ ಇದ್ದೇವೆ, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಜೊತೆ ಸಹಕಾರವನ್ನು ಕೊಡ್ತೇವೆ, 8ಕ್ಕೆ 8 ಸ್ಥಾನಗಳನ್ನು ಗೆಲ್ಲಿಸಿಕೊಡ್ತೇವೆ ಅನ್ನುವಂಥ ಸಂದೇಶವನ್ನು ಈ ಜನಸಾಗರ ಕೊಟ್ಟಿದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಇಲ್ಲಿಂದಲೇ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ನಿಮ್ಮ ಕಾಲು ಅಂತ ಮುಟ್ಟಿ ನಮಸ್ಕಾರ ಮಾಡ್ತೇನೆ. ನಿಮ್ಮ ಬಳಿಗೆ ಬಂದು ಒಬ್ಬೊಬ್ಬರ ಕಾಲಿಗೆ ಅಡ್ಡ ಬಿಡುವುದಕ್ಕೆ ಸಮಯಗಳಿಲ್ಲ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ,
ಈ ಚುನಾವಣೆಯಲ್ಲಿ ಇನ್ನಿರ್ತಕ್ಕಂಥ 4 ದಿನಗಳ ಕಾಲ ಪರಿಶ್ರಮವನ್ನು ಹಾಕಿ ಮನೆ ಮನೆಗಳಿಗೆ ತೆರಳಿ ಮನೆ ಮನೆಗಳಲ್ಲಿ ತಾವರೆಯನ್ನು ಅರಳಿಸಿ ಮನೆ ಮನೆಗಳ ತಾವರೆಯ ಅರಳುವುದರ ಮುಖಾಂತರ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ತಾವರೆ ಅರಳುವುದರ ಮುಖಾಂತರ ಮುಖ್ಯಮಂತ್ರಿ ಯಡಿಯೂರಪ್ಪರನ್ನು ಮಾಡುವುದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಮ 8 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಭಾರತ್ ಮಾತಾ ಕಿ ವಂದೇ ನರೇಂದ್ರ ಮೋದಿ ಕಿ. ಈಗಲೂ ಜನ ಒಳಗಡೆ ಬರ್ತಾ ಇದ್ದಾರೆ. ಇದರ ಸಂದೇಶ ಏನು ಅಂತ ಹೇಳಿದ್ರೆ, ಕಳೆದ 2 ತಿಂಗಳ ಹಿಂದೆ ಪರಿವರ್ತನೆಯ ಒಂದು ಸಂದೇಶದೊಂದಿಗೆ ರಾಜ್ಯಾದ್ಯಂತ ಸನ್ಮಾನ್ಯ ಯಡಿಯೂರಪ್ಪನವರು 224 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಪರಿವರ್ತನೆಯ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈ ಕಡಲ ತೀರದಲ್ಲಿ ಸಂಜೆಯ ಹೊತ್ತಿಗೆ ಸ್ವಚ್ಛವಾದ ಗಾಳಿ ಸಮುದ್ರದ ಈ ಕಡೆ ಬೀಸ್ತಾ ಇದ್ರೆ, ಆ ರೀತಿಯಲ್ಲೇ ಒಂದು ಬದಲಾವಣೆಯ ಪರಿವರ್ತನೆಯ ಗಾಳಿ ಇಡೀ ಕರ್ನಾಟಕದಲ್ಲಿ ಬೀಸ್ತಾ ಇದೆ. ಈ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಸರ್ಕಾರವನ್ನ, ಅತ್ಯಂತ ಅಹಂಕಾರದ ಸರ್ಕಾರವನ್ನ, ಇಡೀ ಸಮಾಜವನ್ನು ಒಡೆದಾಳುವುದೇ ತಮ್ಮ ನೀತಿಯನ್ನಾಗಿಸಿಕೊಂಡಂತ ಸರ್ಕಾರವನ್ನ ಕಿತ್ತೆಸೆಯುವಂತ 2 ತಿಂಗಳ ಹಿಂದೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ತಗೊಂಡು ಹೋಗಿದ್ರು. ಮಂಜುನಾಥನ ದರ್ಶನ ಮಾಡಬೇಕಾದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈಗಲೂ ಜನ ಒಳಗಡೆ ಬರ್ತಾ ಇದ್ದಾರೆ. ಇದರ ಸಂದೇಶ ಏನು ಅಂತ ಹೇಳಿದ್ರೆ, ಕಳೆದ 2 ತಿಂಗಳ ಹಿಂದೆ ಪರಿವರ್ತನೆಯ ಒಂದು ಸಂದೇಶದೊಂದಿಗೆ ರಾಜ್ಯಾದ್ಯಂತ ಸನ್ಮಾನ್ಯ ಯಡಿಯೂರಪ್ಪನವರು 224 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಪರಿವರ್ತನೆಯ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈ ಕಡಲ ತೀರದಲ್ಲಿ ಸಂಜೆಯ ಹೊತ್ತಿಗೆ ಸ್ವಚ್ಛವಾದ ಗಾಳಿ ಸಮುದ್ರದ ಈ ಕಡೆ ಬೀಸ್ತಾ ಇದ್ರೆ, ಆ ರೀತಿಯಲ್ಲೇ ಒಂದು ಬದಲಾವಣೆಯ ಪರಿವರ್ತನೆಯ ಗಾಳಿ ಇಡೀ ಕರ್ನಾಟಕದಲ್ಲಿ ಬೀಸ್ತಾ ಇದೆ. ಈ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಸರ್ಕಾರವನ್ನ, ಅತ್ಯಂತ ಅಹಂಕಾರದ ಸರ್ಕಾರವನ್ನ, ಇಡೀ ಸಮಾಜವನ್ನು ಒಡೆದಾಳುವುದೇ ತಮ್ಮ ನೀತಿಯನ್ನಾಗಿಸಿಕೊಂಡಂತ ಸರ್ಕಾರವನ್ನ ಕಿತ್ತೆಸೆಯುವಂತ ಸಮಯ ಎದುರಾಗಿದೆ. ನಾಡಿಗೆ ಸುಭಿಕ್ಷೆಯಾಗಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ರು. ನಮ್ಮ ದುರಾದೃಷ್ಟ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೀನು ತಿಂದುಕೊಂಡು ನಾನು ದೇವಸ್ಥಾನಕ್ಕೆ ಹೋದ್ರೆ ನಿಮಗೇನು ಕಷ್ಟ ಅಂತ ಪ್ರಶ್ನೆ ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ಆರಾಧನೆ ಮಾಡುವ ನಮ್ಮ ತಾಯಿ ಗೋಮಾತೆಯ ಮಾಂಸವನ್ನು ಭಕ್ಷಣೆ ಮಾಡಿದರೆ ನಿಮಗೇನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ನಾನೇನಾದರೂ ಸಹಾಯ ಮಾಡಿದರೆ ಅದು ಕೇವಲ ಅಲ್ಪಸಂಖ್ಯಾತ ಸಂಸ್ಥೆಯವರಿಗೆ ಮಾತ್ರ, ಹಿಂದೂಗಳ ಬಗ್ಗೆ ನನಗೆ ಕಾಳಜಿ ಇಲ್ಲ ಅಂತ ಬಹಳ ನೇರವಾಗಿ ಹೇಳ್ತಾರೆ. ಈ ಚುನಾವಣೆ ಒಂದು ನಿರ್ಣಾಯಕ ಚುನಾವಣೆ ಬಂಧುಗಳೇ. ಈ ಚುನಾವಣೆ 2019ರ ಚುನಾವಣೆಗೆ ಒಂದು ಮುನ್ಸೂಚಿ ಅಂತ ಅಂದ್ಕೊಳ್ತೀನಿ ನಾನು. ನಾವು ಪ್ರಾಮಾಣಿಕವಾಗಿ ಮೋದಿಯವರ ಆಡಳಿತವನ್ನು ಒಪ್ಪಿಕೊಂಡಿದ್ರೆ ಕಳೆದ 4 ವರ್ಷಗಳ ಅವಧಿಯಲ್ಲಿ ರಾಷ್ಟ್ರಾದ್ಯಂತ ಒಂದು ಹವಾ ಬೀಸ್ತಾ ಇದೆ. 20 ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಮುಕ್ತ ರಾಜ್ಯಗಳನ್ನಾಗಿ ಮಾಡಿ ಸನ್ಮಾನ್ಯ ಮೋದಿಯವರು ಇವತ್ತು ನಮ್ಮ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಮುಂದೆ ಸವಾಲಿದೆ. ಹಾಗಾಗಿ ಆ ಜನರಿಗೆ ವಿಶ್ ಮಾಡುವುದಕ್ಕಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮೋಟರ್ ಕೇಡ್ ನಿಧಾನವಾಗಿ ಬರ್ತಾ ಇದೆ. ನಾನು ಸುಮ್ಮನೆ ತಮಾಷೆ ಮಾಡಲಿಕ್ಕಾಗಿ ಹೇಳಿಲ್ಲ. ಈ ಸಭಾಂಗಣದಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕಿಂತ ಜಾಸ್ತಿ ಜನ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಸ್ವಾಗತ ಮಾಡುವುದಕ್ಕಾಗಿ ರಸ್ತೆಯ ಹೊರಗಡೆ ಈ ಕಡೆ ಸೇರ್ಕೊಂಡಿದ್ದಾರೆ. ಬಹುಶಃ ಇಂಥ ಪ್ರೀತಿಯನ್ನು ಕೊಡ್ತಿರುವಂತ, ಇಂಥ ಅಭಿಮಾನವನ್ನು ವ್ಯಕ್ತಪಡಿಸ್ತಿರುವಂತ ಸನ್ಮಾನ್ಯ ಮೋದಿಯವರ ಒಂದು ಆಡಳಿತದಲ್ಲಿ ದೇಶ ಒಂದು ಭವ್ಯವಾದ ಬದಲಾವಣೆ ಮಾಡ್ತಾ ಹೇಳುವುದಕ್ಕಾಗಿ ದಕ್ಷಿಣ ಕನ್ನಡದ ಜಿಲ್ಲೆಯ ಜನ ಸೇರಿದ್ದಾರೆ. ನಾನು ಭಾಷಣ ಖಂಡಿತವಾಗಿ ಮಾಡುವುದಿಲ್ಲ, ಆದರೆ ಸನ್ಮಾನ್ಯ ಮೋದಿಯವರ ಮೋಟರ್ ಕೇಡ್ ಅಥವಾ ಏನು ಅವರ ವಾಹನದ ಒಟ್ಟು ಈ ಸಭಾಂಗಣವನ್ನು ಇನ್ನು ಕೆಲವೇ ಕ್ಷಣದಲ್ಲಿ ಪ್ರವೇಶ ಮಾಡಲಿಕ್ಕಿದೆ. ಕೈ ಮುಗಿದು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ಇಡೀ ದೇಶದಲ್ಲಿ, ದೇಶದ ಹೊರಗಡೆ ಆ ರೀತಿಯ ಮೋದಿ 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 ಹೇಳುವಂತ ಕೂಗು ಕೇಳ್ತಾ ಇದೆ. ನಾವು ಮಂಗಳೂರಿನವ್ರು ಹಿಂದೆ ಬೀಳಬಾರದು. ಸನ್ಮಾನ್ಯ ಮೋದಿಯವರು ಸಭಾಂಗಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಮೋದಿಯವರ ನಮ್ಮ ಅಭಿಮಾನದ ಆ ಒಂದು ಜಯಂಕಾರ ಅದು ಬಾನೆತ್ತರಕ್ಕೆ ಪಸರಿಸಬೇಕಂತ ಹೇಳಿದ್ರೆ ನಾವೆಲ್ಲ 2 ಕೈ ಮುಷ್ಟಿ ಬಿಗಿ ಮಾಡಿ ಭಾರತ ಮಾತೆಗೆ ವಂದನೆ ಮಾಡುವುದ್ರ ಜೊತೆಗೆ ನಮ್ಮ ನೆಚ್ಚಿನ ನೇತಾರ, ರಾಷ್ಟ್ರದ ಅಗ್ರಮಾನ್ಯ ನಾಯಕ, ಇಡೀ ಜಗತ್ತು ಮೆಚ್ಚಿಕೊಂಡ ಸನ್ಮಾನ್ಯ ಮೋದಿಯವರನ್ನ ಆತ್ಮೀಯವಾಗಿ ಸಭಾಂಗಣಕ್ಕೆ ಸ್ವಾಗತ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮೆಲ್ಲರನ್ನ ವಿನಂತಿ ಮಾಡ್ತೇನೆ, ನಾವೆಲ್ಲ ಜೋರಾಗಿ ಘೋಷಣೆ ಕೂಗುವ ಅಂಥೇಳಿ.
बोलो भारत माता की, बोलो माता की, भारत माता की। एक बार आगे वाले लगाएंगे फिर पीछे वाले लगाएंगे। बोलिए भारत माता की, भारत माता की। आप पीछे वाले लगाएंगे। बोलिए भारत माता की, भारत। मोदी 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 भारत माता की। बोलो भारत माता की, बोलो भारत माता की। वंदे वंदे वंदे। ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಾಹೋರ ಬಾಹುಬಲಿ ಬಳಿ 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 ರಾಬಳಿ ಸಾಹೋರ ಬಾಹುಬಲಿ ಜಯ ಹಾರ್ದಿನಿ ಕೆ ಪಟ್ಟಾಲಿ ಪಟ್ಟಾಲಿ ಗಗನಾನೆ ಛತ್ರ ಪಟ್ಟಾಲಿ बोलो भारत माता की, बोलो। ಅಪೂರ್ವವಾದ ಸಂದರ್ಭ ನಮ್ಮ ಕಣ್ಣ ಮುಂದಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಡಲ ತೀರದ ಮಂಗಳೂರಿಗೆ ಮೊದಲನೇ ಬಾರಿ ಆಗಮಿಸ್ತಾ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಪರವಾಗಿ, ಕೊಡಗು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. I have been waiting for you all along, and they have gathered in such a big number, such a large number, assuring that we will follow your footsteps. We will be the harbinger of change in this postal part of Karnataka. On behalf of everyone present here, I, on behalf of the party, extend you a very, very hearty welcome. ಈ ಸಭಾಂಗಣಕ್ಕೆ ಆಗಮಿಸಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಿಮ್ಮೆಲ್ಲರ ಆತ್ಮೀಯತೆಯ ಪರವಾಗಿ ವಿಶೇಷವಾಗಿ ಸ್ವಾಗತ ಮಾಡಬೇಕು, ಸನ್ಮಾನ ಮಾಡಬೇಕು ಅಂತ ನಾವು ನಿಮ್ಮೆಲ್ಲರ ಪರವಾಗಿ ಅಂದ್ಕೊಂಡಿದ್ದೇವೆ.